ಬಿಸಿಲಿನ ತಾಪ ಹೆಚ್ಚಾಗ್ತಿರುವ ಕಾರಣ ಎಲ್ಲರೂ ಒಂದಷ್ಟು ತಂಪಾಗಿರುವ ಜಾಗದಲ್ಲಿ ಆಶ್ರಯ ಪಡೆದುಕೊಳ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳು ಮಾತ್ರವಲ್ಲದೆ ಜಲಚರಗಳು ಕೂಡ ನೀರಿನ ಆಳದ ತಂಪಾದ ಜಾಗ ಸೇರಿಕೊಂಡಿದೆ. ಇದರೊಂದಿಗೆ ಸರೀಸೃಪಗಳು ಕೂಡ ತಂಪಾದ ಜಾಗ ಹುಡುಕಿ ಬರ್ತಾ ಇದ್ದು ಜನರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗಿದೆ. ಯಾಕಂದ್ರೆ ಕೋಲಾರದಲ್ಲಿ ಹೀಗೆ ತಂಪಾದ ಜಾಗ ಹುಡುಕಿ ಬಂದ ಹಾವೊಂದು ಹೆಲ್ಮೆಟ್ ಒಳಗೆ ಸೇರಿ ತಣ್ಣಗೆ ಮಲಗಿಕೊಂಡಿದೆ. ಅದೃಷ್ಟವಶಾತ್ ಹೆಲ್ಮೆಟ್ ಮಾಲಕ ಹಾವನ್ನು ಗಮನಿಸಿ ತಕ್ಷಣವೇ ಹೆಲ್ಮೆಟ್ ನೆಲದಲ್ಲಿ ಇರಿಸಿದ್ದಾನೆ. ಬಳಿಕ ಸ್ಥಳೀಯ ಉರಗ ತಜ್ಞ ವಿಜಿ ಎಂಬುವರನ್ನು ಕರೆಸಿ ಹಾವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಬೈಕ್ ನಿಲ್ಲಿಸಿ ಹೆಲ್ಮೆಟ್ ಮನೆಯ ಮುಂದೆ ನೆಲದಲ್ಲಿ ಇಟ್ಟು ಹೋಗಿದ್ದ ವೇಳೆ ಈ ಹಾವು ಹೆಲ್ಮೆಟ್ ಒಳ ಸೇರಿಕೊಂಡಿತ್ತು. ಬೇಸಿಗೆಯ ಸಮಯವಾದ ಕಾರಣ ತಂಪಾದ ಜಾಗ ಹುಡುಕಿಕೊಂಡು ಬರುವ ಹಾವುಗಳು ಮನೆಯ ಚಪ್ಪಲಿ, ಸ್ಟ್ಯಾಂಡ್ ಹಾಗೂ ಇದರಲ್ಲಿ ಇಟ್ಟಿರುವಂತಹ ಶೂ ಒಳಗೆ ಸೇರಿಕೊಳ್ಳುವ ಸಂಭವ ಇದೆ. ಅಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತ ಯಾವುದಾದರೂ ಬಿಲಗಳು ಇದ್ದರೆ ಅದರ ಒಳಗೆ ಸೇರಿ ರಾತ್ರಿ ಹೊತ್ತಿನಲ್ಲಿ ಆಚೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಜನರು ಬೇಸಿಗೆಯ ಈ ಸಂದರ್ಭ ಶೂ ಧರಿಸುವಾಗ ಹಾಗೂ ಹೆಲ್ಮೆಟ್ ಹಾಕುವಾಗ ಮತ್ತು ವಾಹನ ಚಲಾಯಿಸುವಾಗ ಮೊದಲು ಒಂದು ಬಾರಿ ನೋಡಿಕೊಳ್ಳುವಂತೆ ಉರಗ ತಜ್ಞ ವಿಜಿ ಸಲಹೆ ನೀಡಿದ್ದಾರೆ. ಅದು ಸ್ವಲ್ಪ ತರಲೇ ಅವಲ್ಲ ಕೇಳೋದು ಕಷ್ಟ. ಮಾಡ್ಕೊಳ್ಳೋದಂದ್ರೆ ನಾನು ಮಾಡೋದಿಲ್ಲ. ಸ್ವಲ್ಪ ಗ್ಯಾಪ್ ಕೊಡಿ. ಮುಚ್ಚಲ ಎತ್ಕೊಂಡಿಲ್ಲ ಇನ್ನು ಇದೆ ಅಲ್ಲ ಇದೆ ಅಲ್ಲ ಐತೆ ನೋಡ್ರಿ.